ಹರೇ ಶ್ರೀನಿವಾಸ, ಹೇಗಿದ್ದೀರೆಲ್ಲರೂ? ನೋಡಿ, ಇದು ಕೃಷ್ಣ ನಿನ್ನೆ ಅಲಂಕಾರ ಮತ್ತು ಇವತ್ತಿನ ಅಲಂಕಾರ. ನಾನು ಕಳೆದ ವಾರದಲ್ಲಿ ಅಪ್ಪನ ಮನೆಗೆ ಹೋಗಿದ್ದೆ. ಆ ವಿಡಿಯೋ ಜೊತೆಗೆ ನಾನು ಇವತ್ತು 2 ರೆಸಿಪಿ ಜೊತೆ ಬಂದಿದ್ದೀನಿ. ಆನಂತರ ಇದು ಅಂಬಲಪಾಡಿಯ ಮಹಾಕಾಳಿ, ಕಡಿಯಾಳಿಯ ದುರ್ಗಾ ಪರಮೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ, ಮಂತ್ರಾಲಯ ಪ್ರಭುಗಳು ಎಲ್ಲರೂ ನೋಡ್ಕೋತಾ ಬನ್ನಿ. ಮೊನ್ನೆ ಶನಿವಾರ ನೆಲದಲ್ಲಿ ಊಟ ಮಾಡಿದ ಆ ಫೋಟೋನೂ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೆಲನೇ ಕ್ಲೀನ್ ಮಾಡಿ ಅಲ್ಲಿ ಊಟ ಮಾಡುವಂಥದ್ದು ಭೋಜನ ಶಾಲೆಯಲ್ಲಿ ತುಂಬ ವಿಶೇಷ ಇದು. ಇದರ ಬಗ್ಗೆ ಬೇಕು ಅಂತ ಕೇಳಿ ನಾನು ಇನ್ನೊಂದು ಸಲ ಚೆನ್ನಾಗಿ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ಬೋದು. ಆನಂತರ ಮಲ್ಲಿಗೆ ಮೊಗ್ಗುಗಳಿಂದ ನೋಡಿ ದಂಡಿ ಮಾಲೆ ಮಾಡಿರುವಂಥದ್ದು. ತುಂಬ ದಿನ ಆಯ್ತು ಇದು ಮಾಡಿ, ಅಧಿಕ ಮಾಸದಲ್ಲಿ ಮಾಡಿರುವಂಥದ್ದು. ನೋಡಿ, ಗರಿಕೆ ಹಾರ, ಆನಂತರ ಅದಕ್ಕೆ ಪಾರಿಜಾತ ಮೊಗ್ಗು ಸೇರಿಸಿ ಮಾಡಿರುವಂಥದ್ದು. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಚಟ್ನಿ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ. ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಸ್ವಲ್ಪ ಅರೆ ಬಿಸಿಲಲ್ಲಿ ಹಾಕಿ ಅದರ ಡ್ರೈ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದನ್ನ ಫ್ರೈ ಮಾಡಿ ಮಾಡೋಣ ಅಂತ. ನಾನು ಹೆಚ್ಚಾಗಿ ಹಸಿರೇ ಮಾಡ್ತೀನಿ. ಒಂದು ಸಲ ಈ ಥರನೂ ಮಾಡಿ ನೋಡೋಣ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಸಲ ಒಂಥರ ಮಾಡಿ ನೋಡಿ. ಈಗ ಕೊತ್ತಂಬರಿ ಸೊಪ್ಪು ತುಂಬ ಚೀಪಾಗಿ ಸಿಗ್ತಾ ಉಂಟು, ಆದ ಕಾರಣ ಇದನ್ನ ಮಾಡ್ಬೋದು ನೀವು. ನೋಡಿ, ನೀಟಾಗಿ ಕಟ್ ಮಾಡಿಕೊಂಡು ಒಂದು 7ರಿಂದ 8 ಮೆಣಸು ಹಾಕ್ಕೊಂಡಿದ್ದೀನಿ. ನಾನು ಅದಕ್ಕೆ ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ. ಯಾಕಂದರೆ ಮಳೆನೂ ಇಲ್ಲ, ಸೆಕೆ ಜಾಸ್ತಿ ಇದೆ, ಆದ ಕಾರಣ ನೋಡ್ಬೋದು. ಅದಕ್ಕೆ ನಾನು ಸಾಸಿವೆ ಎಣ್ಣೆ ಬಳಸ್ತೀನಿ ಸಾಧಾರಣವಾಗಿ. ಸಾಸಿವೆ ಎಣ್ಣೆಗೆ ಈ ಕಾಯಿ ಮೆಣಸನ್ನು ಹಾಕಿ ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆವಾಗ ಖಾರ ಸ್ವಲ್ಪ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಥರ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ 1-1.5 ತಿಂಗಳು ಆರಾಮ್ಸೆ ಬರುತ್ತೆ. ಕೆಡೋದಿಲ್ಲ ಅದು, ಹೊರಗೆ ಮಾತ್ರ ಜಾಸ್ತಿ ದಿವಸ ಇಡಲಿಕ್ಕೆ ಬರೋದಿಲ್ಲ. ನೋಡ್ಬೋದು. ಅದನ್ನ ನೀಟಾಗಿ ಫ್ರೈ ಮಾಡಿ ಆನಂತರ ಅದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಅದು ಮುದ್ದೆ ಆಗೋ ತನಕ ಫ್ರೈ ಮಾಡಿ. ಇದು ತುಂಬಾ ಅದ್ಭುತವಾಗಿ ಬರುತ್ತೆ. ಈ ಗಂಜಿಗೆ, ಚಪಾತಿಗೆ, ದೋಸೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡು ತಿನ್ನಲಿಕ್ಕೆ ಭಾಳ ಚೆಂದ ಆಗುತ್ತೆ. ತುಂಬ ಜನರು ನೀವು ಮಾಡಿರ್ಬೋದು. ನಾನು ಈ ವಿಡಿಯೋ ಹಾಕಿ ತುಂಬ ಸಮಯ ಆಯಿತು, ಅದಕ್ಕೋಸ್ಕರ ನಾನು ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಮಾಡಿದಾಗ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಆನಂತರ ನಾನು ಮಾರನೇ ದಿವಸ ಅಂದರೆ ಕಳೆದ ಗುರುವಾರ ಇತ್ತು ಆ್ಯಕ್ಚುಲಿ ಈ ವಿಡಿಯೋಗಳನ್ನೆಲ್ಲ ಮಾಡಿರುವಂಥದ್ದು. ನೋಡಿ, ಇದು ನೀಟಾಗಿ ಮಾರನೇ ದಿವಸ ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಲಾಸ್ಟ್ ಶುಕ್ರವಾರ ಪಂಚಮಿ ಇತ್ತು. ಆವತ್ತು ನಾಗನಿಗೆ ಹಾಲು ಎರಿಯೋದು ಎಲ್ಲನೂ ನೋಡ್ಕೋತಾ ಬರೋಣ. ನೋಡಿ, ನೋಡಿ ಈ ಥರ ಬಾಣಲಿಗೆ ಹಾಕಿ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಆಗೋದು ಬೇಡ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನ್ಯೂಸಲ್ಲಿ ಹೇಳ್ತಾನೇ ಇದ್ದಾರೆ ಮಳೆ ಇದೆ ಅಂತ. ಇಲ್ಲಿ ತುಂಬ ಬಿಸಿಲಿದೆ ಇವತ್ತು. ಯಾವತ್ತು ಎಲ್ಲೋ ಅಲರ್ಟ್ ಅಂತಲೇ ಕೊಟ್ಟಿರ್ತಾರೆ, ಬಟ್ ಮಳೆನೇ ಇಲ್ಲ ಈ ಸಲ. ಹೇಗೋ ಅಂತ ಅನಿಸ್ಬಿಟ್ಟಿದೆ ನಮಗೆಲ್ಲ. ಭಯ ಬಂದು ಕೂತಿದೆ. ನಿಮ್ಮೂರಲ್ಲೆಲ್ಲ ಹೇಗಿದೆ, ಮಳೆ ಇದೆಯಾ ಇಲ್ವ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಅದಕ್ಕೆ ಉಪ್ಪು, ಸ್ವಲ್ಪ ಶುಂಠಿ, ಆನಂತರ ಹುಣಸೆ ಹಣ್ಣು ಹಾಕಿ ಅದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದು ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಆಮೇಲೆ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದು. ನಿಮಗೆ ಮತ್ತೂ ಜಾಸ್ತಿ ದಿವಸ ಬೇಕು, ಜಾಸ್ತಿ ಮಾಡ್ತೀನಿ ಅಂದರೆ ಆನಂತರ ಪುನಃ ಎಲ್ಲ ಮಿಕ್ಸಿಗೆ ಹಾಕಿ ಅದಂತ ಬೇಕಾದ್ರೆ ಒಂದು ಸಲ ಒಗ್ಗರಣೆ ಹಾಕಿ ಈ ಚಟ್ನಿನ ಸ್ವಲ್ಪ ಮಗಚ್ಬೋದು 2ರಿಂದ 3 ನಿಮಿಷ ನಿಮಗೆ ಬೇಕು ಅಂತಂದರೆ. ನಾನು ಅಷ್ಟು ಮಾಡಿಲ್ಲ, ಉಳಿಯೋದಿಲ್ಲ, ಖಾರನೂ ಕಡಿಮೆ ಹಾಕಿದ್ನಲ್ವ, ಜಾಸ್ತಿ ಉಳಿಯಲ್ಲ ಅಂತ ನಾನು ಜಾಸ್ತಿ ಇದಕ್ಕೆ ಸೇವೆ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಏನು ಗೊತ್ತಾ, ಈ ಕುಚ್ಚಿಗೆ ಅಕ್ಕಿ ಗಂಜಿಗೆಲ್ಲ ಭಾಳ ಒಳ್ಳೆಯದಾಗತ್ತೆ. ಇದು ಘಮ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಜವಾರಿ ಸಿಕ್ಕಿದರೆ ಮತ್ತು ಒಳ್ಳೆಯದು. ಈಗ ಜವಾರಿ ಉಡುಪಿಯಲ್ಲಿ ಸಿಗ್ತಾನೇ ಇಲ್ಲ, ಸಂತೆಗೆ ಹೋದರೆ ಮಾತ್ರ ಸಿಗುತ್ತೆ. ನೋಡಿ, ಉಪ್ಪು, ಶುಂಠಿ, ಆಮೇಲೆ ಹುಣಸೆ ಹಣ್ಣು ಎಲ್ಲ ಹಾಕಿ ಸ್ಟವ್ ಆಫ್ ಮಾಡಿದ ನಂತರ ಮಿಕ್ಸ್ ಮಾಡಿಬಿಡಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡ್ರೆ ಸರಿ. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಬೇಕು.
ಇದೇ ಥರ ಮೆಂತ್ಯ ಸೊಪ್ಪಿನ ಚಟ್ನಿ ಕೂಡ ಮಾಡ್ಬೋದು. ನಾನು ತುಂಬ ಸಲ ತೋರಿಸಿದ್ದೀನಿ ಅದನ್ನ ನಿಮಗೆ. ಮೆಂತ್ಯ ಸೊಪ್ಪು ಸಿಕ್ಕಿದಾಗ ಮೆಂತ್ಯ ಸೊಪ್ಪು ಚಟ್ನಿ ಕೂಡ ಮಾಡ್ಕೊಂಡು ಇಟ್ಕೊಳ್ಳಿ, ಅದ್ಭುತವಾಗಿ ಬರುತ್ತೆ. ಒಂದು ಸಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಆದ ನಂತರ ಇನ್ನೊಂದು ಸ್ವಲ್ಪ ಉಳಿದಿದ್ದನ್ನು ಹಾಕ್ಕೊಂಡಿದ್ದೆ, ನೀವಿಲ್ಲಿ ನೋಡ್ಬೋದು. ಆನಂತರ ಬಾಟ್ಲಿಗೆ ಹಾಕಿ ತೆಗೆದಿಟ್ಟರೆ ಹಾಗೇ ಬಿಡ್ತು ನೋಡಿ, ಹಾಗೇ ಬಿಡ್ತಿದ್ದು. ಬಾಟ್ಲಿಗೆ ಹಾಕಿ ತೆಗೆದಿಡಬೇಕು ಅಷ್ಟೇ. ಯಾವತ್ತೂ ಈ ಥರ ಉಪ್ಪಿನಕಾಯಿ ಎಲ್ಲ ಮಾಡಬೇಕಿದ್ರೆ ನಾವು ಗಾಜಿನ ಅಥವಾ ಇದು ಚೈನಾ ಡಿಶ್ ಇರುತ್ತಲ್ವ, ಅದನ್ನ ನಾವು ಬಳಸೋದು ಒಳ್ಳೆಯದು. ಪ್ಲಾಸ್ಟಿಕ್ ಇದರಲ್ಲಿ ಜಾಸ್ತಿ, ಆನಂತರ ಸ್ಟೀಲ್ ಇದರೆಲ್ಲ ಹಾಕಬಾರ್ದು. ಆ್ಯಕ್ಚುಲಿ ರಿಯಾಕ್ಷನ್ ಆಗುತ್ತೆ ಅದು ನೋಡಿ. ಹಾಗೇ ಬಿಡ್ತು ಚಟ್ನಿ. ಯಾರಿಗೆಲ್ಲ ಬಾಯಿಯಲ್ಲಿ ನೀರು ಬಂತು ಕೊತ್ತಂಬರಿ ಸೊಪ್ಪು ಚಟ್ನಿ ಅಂತ ಕಮೆಂಟ್ಸಲ್ಲಿ ಹೇಳಿ ಆಯಿತಾ. ಸಾಧಾರಣ ಎಲ್ರಿಗೂ ಇದು ಇಷ್ಟ ಆಗುತ್ತೆ. ಮೊಸರನ್ನಕ್ಕೆಲ್ಲ ಅದ್ಭುತವಾಗಿ ಬರುತ್ತೆ ಇದು. ಕರ್ಬೇವಿನ ಸೊಪ್ಪು ರೆಡಿ ಮಾಡಿ ಇಟ್ಟಿದ್ದೆ, ಅದರ ಚಟ್ನಿನೂ ಮಾಡಿ ತೋರಿಸ್ತೀನಿ. ಆನಂತರ ಊರಲ್ಲಿ ನರ್ವೋಳು ಸೊಪ್ಪು ಅಂತ ಸಿಗುತ್ತೆ. ಈ ಹೆಣ್ಣುಮಕ್ಕಳ ಮೆನೋಪಾಸ್ ಟೈಮಲ್ಲಿ ವಿಪರೀತ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ವ, ಇದರದ್ದು ಗಂಜಿ ಮಾಡಿ ಊಟ ಮಾಡ್ತಾರೆ. ಆ್ಯಕ್ಚುಲಿ ನಾನು ಇದರದ್ದು ಈಗ ಒಂದು ದೋಸೆ ಮಾಡೋಣ ಅಂತ ಕೂತಿದ್ದೀನಿ. ನೋಡ್ಬೋದು ಅದರ ತೊಟ್ಟನ್ನೆಲ್ಲ ಸ್ವಲ್ಪ ನಾರು ಜಾಸ್ತಿ ಇರುತ್ತಲ್ಲ, ಅದನ್ನ ಸಪ್ರೇಟು ಬಿಡಿಸ್ತಾ ಇದ್ದೀನಿ. ಬಿಡಿಸಿಬಿಟ್ಟು ತೆಗೆದಿಟ್ಕೊಳ್ಳಿ. ಆನಂತರ ಈ ಕಡೆಯಿಂದ ಮೆಂತೆ, 1 ಲೋಟ ಮೆಂತೆಗೆ ಒಂದು ಲೋಟ ಅಕ್ಕಿಗೆ 1 ಚಮಚ ಮೆಂತೆ ಹಾಕಿ ನೆನೆಸಿಟ್ಟಿದ್ದೀನಿ. ಇದೇ ಥರ ನಾವು ಬಿಳಿ ದಾಸವಾಳ ಸೊಪ್ಪಿನ ದೋಸೆ ಎಲ್ಲ ಮಾಡ್ಬೋದು ನೋಡಿ. ಈ ಥರ ಎಲ್ಲ ಅದರ ತೊಟ್ಟೆಲ್ಲ ತೆಗಿಬೇಕು. ಆ್ಯಕ್ಚುಲಿ ತೊಟ್ಟು ತೆಗೆಯದ ಮಾಡಲಿಕ್ಕೆ ಆಗೋದಿಲ್ಲ ಇದು ನೋಡಿ. ಈ ಮೆನೋಪಾಸ್ ಟೈಮಿಗೆ ಇದನ್ನೆಲ್ಲ ಮಾಡಿಕೊಂಡು ತಿಂತಾರಂತೆ. ಆ್ಯಕ್ಚುಲಿ ಇದು ಒಳ್ಳೆ ಮೆಡಿಸಿನು. ಈ ನರ್ವೋಳು ಸೊಪ್ಪು ಯಾರು ಯಾವ ಊರಲ್ಲಿ ಏನಂತಾರ ನನಗೆ ಗೊತ್ತಿಲ್ಲ. ಅದರ ವಾಸನೆ ಒಂಥರ ವಿಚಿತ್ರವಾಗಿರುತ್ತೆ. ಬಟ್ ಬೆಂದಾಗ ಆ ವಾಸನೆಯೂ ಇರೋದಿಲ್ಲ, ಏನಿರೋದಿಲ್ಲ. ವರ್ಷಕ್ಕೊಂದ್ಸಲ ನಾವು ಕೆಸು ತಿಂತೀವಲ್ವ, ಅದೇ ಥರ ಕೆಸು, ಆನಂತರ ಚಗತೆ ಸೊಪ್ಪು ಅಂತೀವಿ ನಾವು, ಅದೆಲ್ಲ ತಿನ್ನೋ ಹಾಗೆ ಇದನ್ನೂ 1 ವರ್ಷಕ್ಕೊಂದ್ಸಲ ತಿಂತೀವಿ ನಾವು. ಇಲ್ಲಿ ಆ್ಯಕ್ಚುಲಿ ನಮ್ಮ ಪರಿಚಯದವರ ಮನೆಯಲ್ಲಿತ್ತು ಮನೆಯಲ್ಲೂ ಗಿಡ ತಂದು ಹಾಕಿದ್ದೀನಿ. ಅದು ಜಾಸ್ತಿ ದೊಡ್ಡದು ಬಂದಿಲ್ಲ, ಅಲ್ಲಿ ನೆರಳಾಗ್ತಾಯಿತ್ತು. ಇನ್ನೂ ಅಲ್ಲೆಲ್ಲ ಮರ ಕಡ್ದಿದ್ದಾರೆ, ಇನ್ನೂ ಬೆಳಿಬೋದು ಅಂತ ಅನಿಸುತ್ತೆ ನನಗೆ ನೋಡಿ. ಒಂದೊಂದೇ ತೆಗೆದು ಹಾಕಬೇಕಿದ್ರೆ ಇದು ತಂಬುಳಿ ಕೂಡ ಮಾರ್ತಾರೆ. ಇದರದ್ದು ಗಂಜಿ, ತಂಬುಳಿ, ದೋಸೆ ಇಷ್ಟನ್ನು ಮಾರ್ತಾರೆ. ಈ ಮುಟ್ಟಿನ ಸಮಸ್ಯೆಗೆ ಮಾತ್ರ ರಾಮಬಾಣ ಅಂತಲೇ ಹೇಳ್ತಾರೆ ಇದನ್ನ. ಆನಂತರ ಈ ನಾಚಿಕೆ ಮುಳ್ಳು ಕಷಾಯ ಕೂಡ ಮಾಡಿ ಕುಡಿತಾರೆ. ಈ ಒಣ ಕೆಮ್ಮಿಗೆ ಸ್ವಲ್ಪ ಜೀರಿಗೆ ಹಾಕಿ ಕಷಾಯ ಮಾಡಿಕೊಂಡು ಕುಡಿಯುವಂಥದ್ದು. ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಎಲ್ಲ ಆಗ್ತಿದ್ರೆ, ಯಾಕಂದರೆ ತುಂಬ ಇದು ಕಬ್ಬಿಣ ಸತ್ವ ರಿಚ್ ಇರೋದ್ರಿಂದ ಆವಾಗ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ನೋಡಿ. ಇದೆಲ್ಲ ಆದ ನಂತರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ನೋಡ್ಬೋದು ನೀವಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು, ಆನಂತರ ಅಕ್ಕಿನೂ ಹಾಕ್ಕೊಂಡು ಅದಕ್ಕೆ ಬೇಕಾದ್ರೆ 1 ರೌಂಡ್ ಹುಳಿ ಬರಲಿಕ್ಕೂ ಬಿಡ್ಬೋದು. ರಾತ್ರಿ ರುಬ್ಬಿಟ್ರೆ ಮಾರನೇ ದಿವಸ ದೋಸೆ ಮಾಡಿದ್ರು ಚೆನ್ನಾಗಾಗತ್ತೆ. ಕುರುಕುರು ಬೇಕನ್ನೋರು ಆವಾಗ ಮಾಡಿಕೊಂಡು ತಿಂದರೆ ಸರಿ ನೋಡಿ. ಮೆಂತೆ ಮತ್ತು ಅಕ್ಕಿನ ನೆನೆಸಿಟ್ಟಿರೋದು ಕಾಣ್ಬೋದು. ಮೆಂತೆ ತುಂಬ ತಂಪಲ್ವ, ಈ ಬಿಸಿಲಿಗೆ, ಮಳೆಗಾಲದಲ್ಲಿ ಬಿಸಿಲು ಕಾದಾಗ ಇದೆಲ್ಲ ಬೇಕಾಗತ್ತೆ. ಯಾವತ್ತು ಮಳೆ ಬರುತ್ತೋ ಅಂತ ಅನಿಸಿಬಿಟ್ಟಿದೆ. ತುಂಬಾ ಇದಾಗುತ್ತೆ. ಬಂದರೆ ಒಂದು ಸಲ ಜೋರು ಬರುತ್ತೆ, ಬಟ್ ಎಲ್ಲೂ ಇಲ್ಲಿ ಬಾವಿಯಲ್ಲೆಲ್ಲ ನೀರು ಆಗಿಲ್ಲ ಉಡುಪಿಯಲ್ಲಿ ನೋಡಿ. ಅದನ್ನ ಮೆಂತೆ ಮತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ದೋಸೆ ಅಕ್ಕಿ ಹಾಕ್ಕೊಂಡ್ರೆ ಸಾಕು. ಯಾರಿಗೆ ಈ ನರ್ವೋಳು ಸೊಪ್ಪಿನ ಪರಿಚಯ ಇದೆ ಅಂತ ಹೇಳಿ, ಬೇರೆ ಏನೇನು ಹೆಸರಿಂದ ಕರೀತಾರೆ ಅಂತಲೂ ಹೇಳಿ. ಅದನ್ನ ನಾನು 1-2 ವರ್ಷದ ಹಿಂದೆ ಕೂಡ ಈ ವಿಡಿಯೋ ಮಾಡಿ ಹಾಕಿದ್ದೆ. ಆ್ಯಕ್ಚುಲಿ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು, ನೋಡ್ಬೋದು. ಎಷ್ಟು ಗ್ರೀನ್ ಕಲರ್ ಇದೆಯಲ್ವಾ, ನೋಡಿದ್ರೇ ಖುಷಿಯಾಗುತ್ತೆ. ದಾಸವಾಳ ಸೊಪ್ಪುದು ಕೂಡ ಇದೇ ಥರ ದೋಸೆ ಮಾಡ್ತಾರೆ. ಈ ಕುರಾಯಿ ಎಲ್ಲ ಬೀಳುತ್ತಲ್ವ ಆವಾಗ ನೋಡಿ. ಇದು ಮಾರನೇ ದಿವಸ ತೆಂಗಿನಕಾಯಿಗೆ ನೋಡಿ ಕೆಂಪು ಮೆಣಸು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಹಾಕಿ
ನಾನು ಕಳೆದ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಸೌತೆ ಇದು ಸಿಪ್ಪೆದು ಚಟ್ನಿ ಹೇಗೆ ಮಾಡೋದು ಅಂತ. ಸೌತೆ ಸಿಪ್ಪೆನ ನೋಡಿ ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸಿಟ್ಕೋಬೇಕು. ಅರಶಿನ ಮತ್ತು ಸ್ವಲ್ಪ ನೀರು ಹಾಕಿ ಬೇಯಿಸಿಟ್ಕೊಂಡು ಅದರಲ್ಲಿ ನಾವು ಚಟ್ನಿ ಮಾಡ್ಬೋದು ಇದೇ ಥರ ಮಸಾಲೆ ಹಾಕಿ. ನೋಡಿ ಕರಿಬೇವಿನ ಸೊಪ್ಪು ಏನು ಗೊತ್ತಾ, ಹಾಗೆಯೇ ಹಾಕಿದರೆ ತೆಗೆದು ಪಕ್ಕಕ್ಕೆ ಇಡ್ತೀವಿ. ಈ ಥರ ಮಿಕ್ಸಿಗೆ ಹಾಕಿಬಿಟ್ರೆ ಎಲ್ಲನೂ ಹೊಟ್ಟೆಗೆ ಹೋಗುತ್ತೆ. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ. ನೋಡಿ ಸೌತೆ ಸಿಪ್ಪೆನ ಅರಶಿನ ಹಾಕಿ ಬೇಯಿಸಿಟ್ಟಿದೆ ನೋಡ್ಬೋದು. ಸ್ವಲ್ಪ ಒಂದು 2ರಿಂದ ಕುದಿ ಬಂದು 2ರಿಂದ 3 ನಿಮಿಷ ಬೆಂದರೆ ಬೇಗ ಬೆಂದುಬಿಡುತ್ತೆ ಅದು. ಸೌತೆ ಸಿಪ್ಪೆನ ಯಾವುದೇ ಕಾರಣಕ್ಕೂ ಕೇಸರಿಬೇಡಿ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಕಡೆಯಿಂದ ಚಟ್ನಿನೂ ಆಯಿತು. ನೋಡಿ ಈ ಕಡೆಯಿಂದ ದೋಸೆನೂ ಮಾಡ್ತಾಯಿದ್ದೀನಿ ನೋಡ್ಬೋದು. ನಾನು ಆವಾಗೆ ರುಬ್ಕೊಂಡು ಮಾಡಿರುವಂಥದ್ದು. ಆದ ಕಾರಣ ಜಾಸ್ತಿ ನಿಮಗೆ ಇದು ಬಂದಿಲ್ಲ, ಅದು ಹುಳಿ ಬಂದಿರೋದ ಕಾರಣ ಕುರು ದೋಸೆನೇ ಆಗಿತ್ತಿತ್ತು ನೋಡ್ಬೋದು. ತಲೆಗೆ ಎಣ್ಣೆ ಹಾಕ್ಕೊಂಡು ದೋಸೆ ಇದೇ ಥರ ಎಲ್ಲನೂ ದೋಸೆ ಮಾಡ್ತಾ ಬನ್ನಿ. ಬರೀ ಉದ್ದಿನ ದೋಸೆ ಮಾತ್ರ ದೋಸೆ ಅಲ್ಲ ತಾನೆ, ಈ ಥರನೂ ನಾವು ದೋಸೆ ಮಾಡಿ ತಿನ್ಬೋದು. ಈ ಥರ ಹೆಲ್ದಿ ದೋಸೆ ಮಾಡಬೇಕಿದ್ರೆ ನಾವು ಜಾಸ್ತಿ ಮಸಾಲೆ ಎಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಖಾರ ಉಪ್ಪು ಹುಳಿ ಎಲ್ಲ ಇದನ್ನ ಪ್ಲೇನ್ ತಿಂದ್ರೇ ಒಳ್ಳೆಯದು. ಇಲ್ಲೊಂದು ಸ್ವಲ್ಪ ನೋಡಿ ಈ ಥರ ತುಪ್ಪ ಹಾಕ್ಕೊಂಡೆಲ್ಲ ತಿನ್ನೋದು ಒಳ್ಳೆಯದು. ಇದು ಆರೋಗ್ಯಕ್ಕೆ ಮಾಡೋದು ಅಂತಾದರೆ ನೋಡಿ ಈಗ ಪದೇ ನೋಡಿ ಎಷ್ಟು ತೆಳುವಾಗಿ ಬಂದಿತ್ತು ಹಿಂದಿನ ದೋಸೆ ಅಂತ ನೀವು ನೋಡ್ಬೋದು. ಗ್ರೀನ್ ದೋಸೆ ರೆಡಿ ಆಯಿತು. ನರೋಳು ಸೊಪ್ಪಿನ ದೋಸೆ ನೋಡಿ. ನಾನು ಅಪ್ಪನ ಮನೆಗೆ ಹೋದಾಗ ಅಲ್ಲಿ ಒಂಟಿ ನಾಗ ಇದೆ, ಬಾಕಿ ಎಲ್ಲ ನಾಗಗಳು ಒಂದು ಕಡೆ ನಮ್ಮ ಅಜ್ಜ ಸೇರಿಸಿ ಒಂದು ನಾಗಬನ ಅಂತ ಮಾಡಿದ್ದಾರೆ. ಈ ನಾಗ ಮಾತ್ರ ಬರಲಿಕ್ಕೆ ಕೇಳಿಲ್ಲಂತೆ. ನಮ್ಮ ಅಪ್ಪನ ಮನೆ ಹತ್ತಿರ ಇದೆ. ಅಪ್ಪ ತಿಂಗಳಿಗೊಂದ್ಸಲ ಇದಕ್ಕೆ ಹಾಲು ಹಿಡಿಯೋದೆಲ್ಲ ಇದೆ ಪ್ರೋಗ್ರಾಮ್ ಅಪ್ಪಂದು. ನೀವು ನೋಡ್ಬೋದು ಕಾಡಿನ ಮಧ್ಯೆ ನಾಗಬನ ಅಂದರೆ ಹೇಗೆ ಇದೆ. ಕುದುರೆಮುಖ ಅಭಯಾರಣ್ಯದಲ್ಲಿ ಇರುವಂಥದ್ದು ಇದು ನೋಡಿ. ಇದು ಸರ್ಪಗಂಧಿ ಹೂವು ಇದು ಗಿಡ ನೀವು ನೋಡ್ಬೋದು. ಅದರ ಫೋಟೋ ತೆಗೆದು ಹಾಕಿದ್ದೀನಿ. ಇಲ್ಲೆಲ್ಲ ಕಾಡಲ್ಲಿ ಕುದುರೆಮುಖದಲ್ಲಿ ಅಭಯಾರಣ್ಯದಲ್ಲಿ ಇರೋ ಕಾರಣ ನೋಡ್ಬೋದು. ನೋಡಿ ಇದು ಪುದೀನ ಅಂತ ಅಂದ್ಕೋಬೇಡಿ, ಇದು ಪುದೀನ ಅಲ್ಲ, ಇದು ಲೋಕಲ್ ಗಿಡ. ಅದು ಪುದೀನ ಥರ ಚೂರು ವಾಸನೆ ಕೂಡ ಇರಲ್ಲ ಅದರದ್ದು. ನೋಡಿ ಅಪ್ಪ ನಾಗನಿಗೆ ಹಾಲೆರಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು. ತುಂಬ ಜೋರಿನಾಗ, ತುಂಬ ಮುದ್ದಾದ ಕಲ್ಲು. ಆ್ಯಕ್ಚುಲಿ ತುಂಬಾ ಜನರಿಗೆ ಒಳ್ಳೆಯದಾಗಿದೆ ಇಲ್ಲಿ ನಾಗನಿಗೆ ಹಾಲು ಹಿಡಿದು ಹೋಗೋದ್ರಿಂದ. ನನ್ನ ಕಸಿನ್ಸ್ ಎಲ್ಲ ಇಲ್ಲಿಗೆ ಬಂದರೆ ಅಪ್ಪನ ಜೊತೆ ಹೋಗಿ ಹಾಲು ಎರೆಸ್ಕೊಂಡು ಬರ್ತಾರೆ. ಮಳೆ ಬಂದಾಗ ತುಂಬ ರಗಳೆ ಆಗುತ್ತೆ ನೋಡಿ. ಇದು ಸರ್ಪಗಂಧಿ, ರಾವಲ್ಫಿನಿಯಾ ಸರ್ಪಂಟೇನಾ ಅಂತ ಇದರ ಸೈಂಟಿಫಿಕ್ ನೇಮು. ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಯಾಕೋ ಸ್ವಲ್ಪ ಇದು ಒಸಡೆಲ್ಲ ನೋಯ್ತಾ ಇದೆ ಈ ಸೆಕೆಗೆ, ಜ್ವರ ಬರುವ ಅಂದಾಜು ನೋಡಿ. ಈ ಥರ ವೆದರ್ ಆದರೆ, ಮಳೆಗಾಲದಲ್ಲಿ ಬಿಸಿಲುಗಾದರೆ ಅದು ರೋಗಗಳೆಲ್ಲ ಬರುತ್ತೆ. ಸ್ವಲ್ಪ ಜಾಗ್ರತೆ ಮಾಡ್ಕೋಬೇಕಾಗತ್ತೆ ನೋಡಿ. ನಾಗನಿಗೆ ಬೊಂಡಾಭಿಷೇಕ ಮಾಡಿ, ನೀರಿನ ಅಭಿಷೇಕ ಮಾಡಿ, ಆನಂತರ ಅರಿಶಿನೆಲ್ಲ ಹಾಕ್ತಾ ಇದ್ದಾರೆ. ಲಾಸ್ಟ್ ಟೈಮು ನೀವು ವಿಡಿಯೋ ನೋಡಿರ್ಬೋದು. ಅಪ್ಪನಿಗೆ 81ನೇ ವರ್ಷ, ಅಪ್ಪನಿಗೆ 83 ನಡೀತಾ ಉಂಟು ನೋಡಿ. ಹೂವೆಲ್ಲ ಇಟ್ಟಿದ್ದು, ತೆಂಗಿನಕಾಯಿ ಎಲ್ಲ ಅಲ್ಲಿ ಕಲ್ಲು ಚಪ್ಪಡಿ ಎಲ್ಲ ಸರಿ ಮಾಡಿ ಇಟ್ಟಿದ್ದಾರೆ ನೋಡ್ಬೋದು. ನಾಗಬನ ಅಂದರೆ ಹೀಗೇ ತಾನೇ ಇರುವಂಥದ್ದು. ಸುತ್ತಮುತ್ತ ನಮ್ಮ ಕಡೆ ಯಾರೂ ಬರೋದಿಲ್ಲ. ಪರಶುರಾಮ ಕ್ಷೇತ್ರದಲ್ಲಿ ನಾಗಾರಾಧನೆ ತುಂಬ ಇಂಪಾರ್ಟೆಂಟು. ಮುಟ್ಟಾದವರು ಅಂದರೆ ರಜಸ್ವಲೆ ಆದವರು ಆ ಕಡೆ ಸುಳಿಯೋದು ಕೂಡ ಇಲ್ಲ. ತುಂಬಾ ದೋಷ ಅಂತ ಹೇಳ್ತಾರೆ. ನಾವು ಚಿಕ್ಕಂದಿಂದ ಈ ನಾಗನಿಗೆ ಒಂದು ಹಾಲು ಹಾಕ್ತಾ ಬರ್ತಾಯಿದ್ದೀವಿ. ಎಷ್ಟು ದೊಡ್ಡ ಮರ ಆಗಿದೆ ಅಂತಲೂ ನೀವು ನೋಡ್ಬೋದು. ಅಭಿಷೇಕ ಆದ ನಂತರ ನೋಡಿ, ನಾಗನಿಗೆ ಅರಿಶಿನ ಅಂದರೆ ತುಂಬ ಇಷ್ಟ, ಅದನ್ನ ಹಾಕ್ತಾ ಇದ್ದಾರೆ. ನಾಗನ ಸುತ್ತಮುತ್ತ ಪೂಜೆಗಿಂತ ಸುತ್ತಮುತ್ತ ಕ್ಲೀನ್ ಮಾಡೋದು ಯಾವುದರಿಂದ ಗೊತ್ತಾ? ಸೇಡಿ ಮಣ್ಣಿನಿಂದ. ಸೇಡಿ ನಾವು ಸೆಗಣಿ ಯೂಸ್ ಮಾಡುವಂಗೆ ಸೇಡಿ ಅಂದರೆ ಬಿಳಿ ಮಣ್ಣಿದೆ, ಅದರಿಂದ ಶುದ್ಧ ಮಾಡ್ತಾರೆ ನೋಡಿ. ಆನಂತರ ಅಭಿಷೇಕ ಆಗಿ ಅರಿಶಿನ ಆಗಿ ಇನ್ನು ಪೂಜೆನೂ ನೀವು ನೋಡ್ಕೋತಾ ಬನ್ನಿ. ಏನು ಕೂಡಲ್ಲ ಅಪ್ಪನಿಗೆ, ಆದರೂ ಪೂಜೆ ಮಾಡ್ತಾರೆ ಕಾಣ್ಬೋದು.
ಅಮ್ಮನೂ ಬಂದಿದ್ದರು, ಅಮ್ಮಂದು ಒಂದು ಫೋಟೋ ತೆಕ್ಕೊಂಡಿದ್ದೆ. ನೋಡಿ ಎಲ್ಲೆಲ್ಲೋ ಏನೇನೋ ಗಿಡಗಳಾಯ್ತು ಅಲ್ಲಿ. ನೋಡಿ ಪೂಜೆನ ನೋಡ್ಕೋತಾ ಬನ್ನಿ. ಚಿನ್ಮಯಗೆ ವೇದವ ತಂದು ಬೆಟ್ಟವ ಪೊತ್ತು ಧರಣಿಯ ಸಾಧಿಸಿ ಆ ನಂತರ ನಾನು ದೊಡ್ಡಪ್ಪನ ಮನೆಗೆ ಬಂದೆ. ನೋಡ್ಬೋದು ಇಲ್ಲಿ ನಾಗನದು ಕೆಲವು ಫೋಟೋಸ್ ಎಲ್ಲ. ದೇವಸ್ಥಾನಕ್ಕೆ ಬಂದೆ. ನೋಡಿ ಇದು ಮಂತು ಪುಳಿ ಅಂತ ಹೇಳ್ತಾರೆ, ನಾನ್ ವೆಜ್ಜಲ್ಲೆಲ್ಲ ಬಳಸ್ತಾರಂತೆ. ಹುಳಿ ತುಂಬ ಅದು. ಅಲ್ಲಿಯ ಕದಿರಾಜೇಶ್ವರ ದೇವಸ್ಥಾನ. ಇದು ಕಚ್ಚೂರದ ಗಿಡ, ಕಚ್ಚೂರ ಅಂತ ಹೇಳ್ತಾರೆ. ತುಂಬ ಘಮ ಚೆನ್ನಾಗಿರುತ್ತೆ ಅದರದ್ದು, ಮದ್ದಿಗೆಲ್ಲ ಬಳಸ್ತಾರೆ. ಆನಂತರ ನಾನು ದೊಡ್ಡಪ್ಪನ ಮನೆಗೆ ಬಂದೆ. ನೋಡ್ಬೋದು ನನ್ನ ಅತ್ತಿಗೆ ಹಪ್ಪಳ ಮಾರ್ತಾಯಿದ್ರು. ಅತ್ತಿಗೆ ನನ್ನ ಅಣ್ಣನ ಮಗ, ಇವನು ಅಮೇರಿಕಾದಲ್ಲಿದ್ದಾನೆ, ರಜದಲ್ಲೇ ಬಂದಿದ್ದಾನೆ ಈಗ. ನೆಕ್ಸ್ಟ್ ವೀಕ್ ಹೊರಡ್ತಾ ಇದ್ದಾನೆ ಅಮೇರಿಕಕ್ಕೆ. ನೋಡಿ ಮುಖ ತೋರಿಸಯ್ಯ ಅಂತಂದರೆ ನಾಚಿಕೆ ಮಾಡ್ಕೊಂಡು ಕೂತ. ನೋಡ್ಬೋದು ಇವ್ರ ಅತ್ತಿಗೆ ಮುಖ ತೋರಿಸಿದ್ರು. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ನಾನು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ, ಗಡಿಬಿಡಿಯಲ್ಲಿ ಹೋಗಿ ಬಂದೆ ಆ್ಯಕ್ಚುಲಿ. ನೋಡಿ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹಪ್ಪಳ ಮಾಡಿದ್ರೆ ಅದನ್ನೂ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ನಾನಂತೂ ಮಾಡೋ ಗೋಜಿಗೆ ಹೋಗೋದಿಲ್ಲ, ಯಾಕಂದರೆ ನಮಗೆ ಹಲಸಿನ ಮರ ಕೂಡ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.